ವಿರಾಮದ ನಂತರ ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ದು. ಒಂದಂತೂ ನಂದಿನಿ ಅವರ ಚೀಸ್ ಹಾಕಿ ಚೀಸಿ ಸ್ಪೈಸಿ ಮ್ಯಾಕ್ರೋನಿ ತಯಾರಾಗಿ ಕಾಯ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಮಿಲ್ಕ್ ಶೇಕ್ ಅಂತ ಹೇಳಿದ್ರು. ಬನ್ನಿ ಕೇಳೋಣ. ಮೇಡಮ್, ಈಗ ಯಾವ ಮಿಲ್ಕ್ ಶೇಕ್? ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಮೇಡಮ್. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್, ಫುಲ್ ಹೆವಿ ಪುಷ್ಟಿಯಾಗಿರ್ಲಿಕ್ಕೆ ಅಲ್ವಾ? ಹೌದು. ಬೆಳಿಗ್ಗೆ ಕೆಲವರು ವರ್ಕೌಟ್ ಮುಂಚೆ ಏನಾದರೂ ತಗೊಳ್ಬೇಕು, ಇಲ್ಲ ಏನಾದ್ರೂ ಎನರ್ಜಿ ಲಾಸ್ ಫೀಲ್ ಆಗ್ತಾ ಇದ್ರೆ ಎಲ್ಲ ಇದು ಕುಡಿದ್ರೆ ಸ್ವಲ್ಪ. ಅದೇ ಹೇಳಿದ್ದು, ಪ್ರೋಟೀನ್ ಶೇಕ್ಸ್ ಎಲ್ಲ ಕುಡಿಯೋ ಬದಲು ಇದನ್ನ ಸೇವಿಸಿದ್ರೆ ಬೆಟರ್, ಒಳ್ಳೇದು. ಸೊ ಯಾರು ಜಿಮ್ಗೆ ಹೋಗ್ತಾರ ಯಾರಿಗೆ ಆಗಲಿ, ಅದರಲ್ಲೂ ಕೂಡ ಮಹಿಳೆಯರಿಗೆ ತುಂಬಾ ಬೆನಿಫಿಷಿಯಲ್. ಯಾಕೆಂತ ಹೇಳಿದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಅಲ್ಲಿ ಅವ್ರಿಗೆ ಬೇಕಾಗಿರುವಂತ ಪೌಷ್ಟಿಕಾಂಶ ಸಿಗುತ್ತೆ. ಎಸ್, ಸ್ಟಾರ್ಟ್ ಮಾಡುವ. ಎಸ್, ಹೇಗೆ? ಮೊದಲಿಗೆ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನು ನಾನು ನೆನೆಸಿಟ್ಟಿದ್ದೆ. ಒಂದು ಅರ್ಧ ದಿನ ನೆನೆಸಿದ್ರು ಸಾಕು. ಇಲ್ಲ ಬೇಡ ಅಂತಂದ್ರೆ ಒಂದು ಅರ್ಧ ಗಂಟೆ ಮುಂಚೆ ಒಂದು ಹಾಲಲ್ಲಿ ಹಾಕಿ ನೆನೆಸಿಟ್ರು ಸಾಕು. ಮಾಡುವ ಮುಂಚೆ ನಾನು ಮುಂಚೆ ಅದು ನೆನೆಸಿಟ್ರೆ ಒಳ್ಳೇದಂತ ಹೇಳ್ತಾರಲ್ಲ, ಅದು ಗ್ರೈಂಡ್ ಆಗುವಾಗ ಅದರ ಹಾಲು ಬಿಟ್ಕೊಳ್ಳುತ್ತೆ, ಅದಕ್ಕೆ ಹಾಲು ಬಿಟ್ಕೊಳ್ಳುತ್ತೆ. ಮತ್ತೆ ನೆನೆಸಿಟ್ಟು ತಿಂದ್ರೆ ಅದರಲ್ಲಿ ಒಂದು ಆಂಟಿ ಆಕ್ಸಿಡೆಂಟ್ಸ್ ಇರ್ತದೆ ಅದರಲ್ಲಿ ಅಂತ ಹೇಳಿ ಹೇಳ್ತಾರೆ. ಓಕೆ ಓಕೆ, ಅದು ಒಳ್ಳೇದಲ್ಲ ದೇಹಕ್ಕೆ ಅಂತ. ಸೊ ನೆನೆಸಿಟ್ಟು ನಾನು ಇದರ ಸಿಪ್ಪೆ ಎಲ್ಲ ತೆಗೆದು ರೆಡಿ ಮಾಡಿಟ್ಟು ಬಾದಾಮ್ ಇದೆಲ್ಲ ನಾವೀಗ ಒಂದು ಮಿಕ್ಸಿ ಜಾರಿಗೆ ಹಾಕಿ, ಸೊ ಬ್ಲೆಂಡರಲ್ಲಿ ಬ್ಲೆಂಡ್ ಆಗೋದಕ್ಕೆ ರೆಡಿ ಆಗಿದೆ ಬಾದಾಮ್, ಎಲ್ಲ ಡ್ರೈ ಫ್ರೂಟ್ಸ್. ಎಸ್, ಬಾದಾಮು ಒಂದು 2 ಸರ್ವಿಂಗಿಗೆ ಆಗುವಷ್ಟು ಮಾಡಿದ್ದೇನೆ. ಇಬ್ಬರಿಗೆ ಅಲ್ವಾ, ಇನ್ನೇನು? ಒಂದು 7, 8, 10 ಇಷ್ಟು ಹಾಕಿದ್ರೆ ಸಾಕು. ಎಲ್ಲ ಡ್ರೈ ಫ್ರೂಟ್ಸ್ ಕೂಡ. ಇದೇನು ಹಾಕಿದೀಗ? ಅದು ದ್ರಾಕ್ಷಿ, ಬಾದಾಮಿ, ಗೋಡಂಬಿ ಹಾಕಿದೆ. ಇದು ಖರ್ಜೂರ ಒಂದೆಷ್ಟು ಬೇಕಾಗ್ಬೋದು? ಖರ್ಜೂರನು ಒಂದು 4-5 ಸಾಕು. ತುಂಬಾ ಸ್ವೀಟ್ ಬೇಕಂದ್ರೆ ಹನಿ ಹಾಕ್ತಾ ಇದ್ದೇನೆ ನಾನು. ಸ್ವೀಟ್ಸ್ಗೆ ಸಾಕಾಗ್ತದೆ. ಮತ್ತು ಬೇಕಂದ್ರೆ ಹಾಕೊಳ್ಬೋದು ಒಂದೆರಡು, ಏನು ತೊಂದರೆ ಇಲ್ಲ, ಅದರಲ್ಲೇನು ಆಮಿಲ್ಲ ಅಲ್ವಾ. ಇದು ವಾಲ್ನಟ್. ಏನ್ ಪಿಸ್ತಾ ಬೇಕಾದ್ರೆ ಪಿಸ್ತಾ ಹಾಕೊಳ್ಬೋದು, ಅಂಜೀರ ಬೇಕಾದ್ರೂ ಹಾಕೊಳ್ಬೋದು, ಏನ್ ಬೇಕಾದ್ರೂ ಹಾಕೊಳ್ಬೋದು. ಸ್ವಲ್ಪ ಹಾಲು ಹಾಕಿ ಫಸ್ಟಿಗೆ ಸ್ವಲ್ಪ ಗ್ರೈಂಡ್ ಮಾಡುವ, ಮತ್ತೆ ಇನ್ನೊಮ್ಮೆ ಹಾಕ್ತೇನೆ. ಫೈನ್ ಪೇಸ್ಟ್ ಆಗಲಿ ಅಲ್ಲ, ಫಸ್ಟ್ ಫೈನ್ ಪೇಸ್ಟ್ ಒಳ್ಳೆ ಬ್ಲೆಂಡ್ ಆಗಬೇಕು. ಈಗ ಉಳಿದ ಹಾಲು ಥಿಕ್ಕಾಗಿ ಬೇಕಂದ್ರೆ ಬರೀ ಹಾಲು ಹಾಕಿ ಮಾಡ್ಬೋದು. ಇದನ್ನ ತಿನ್ನಾಗಿ ಬೇಕಂದ್ರೆ ಸ್ವಲ್ಪ ನೀರು ಸಹ ಆ್ಯಡ್ ಮಾಡ್ಕೊಳ್ಬೋದು. ಹನಿ ಒಂದು 2-3 ಸ್ಪೂನ್ ಹಾಕ್ಬೋದು. ಮತ್ತೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೇನೆ. ಚೂರು ಪರಿಮಳ ಇದ್ರೆ ಒಳ್ಳೆ ಆಗ್ತದಲ್ಲ, ಕುಡಿಲಿಕ್ಕೆ ಖುಷಿ ಆಗ್ತದೆ. ಹೌದು. ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕುದಾ? ಸ್ವಲ್ಪ ಸಾಕು. ರೆಡಿ ಆಗಿದೆ. ರೆಡಿ ಅಲ್ಲ? ಸೊ ಅದು ಬಿಸಿ ಆರೋದಕ್ಕಿಂತ ಮೊದಲು ನಾವು ಇದನ್ನ ರೆಡಿ ಮಾಡಿ ಆಯ್ತು. ಸೊ ಇನ್ನು ಡೈರೆಕ್ಟ್ ಸರ್ವಿಂಗ್. ಗಾರ್ನಿಷಿಂಗಿಗೆ ಯಾವ್ದು ಬೇಕಾದರೂ ಡ್ರೈ ಫ್ರೂಟ್ಸ್ ಇಟ್ಕೊ. ನಾನು ಬಾದಾಮ್ ಹಾಕ್ತಾ ಇದ್ದೇನೆ. ಓಕೆ, ರೆಡಿ ಕೊಡಿ. ರುಚಿಯಾದ ಒಂದು ನಿಮಗೆ ರುಚಿಯಾದಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಯಾರು. ಥ್ಯಾಂಕ್ ಯು. ಸೊ ಚಿಲ್ಡ್ ಆಗಿರುವಂಥ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಯಾರಾಗಿದೆ.
ಸೊ ಸ್ಪೈಸಿ ಮ್ಯಾಕ್ರೋನಿ ಜೊತೆಗೆ ಇದನ್ನು ಸವಿಯೋದಕ್ಕೆ ಸೂಪರ್ಬ್ ಆಗಿರ್ಬೋದು. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಅನ್ನು ಅರ್ಧ ಗಂಟೆಗಳ ಕಾಲ ನೆನೆಸಿಟ್ಟುಕೊಳ್ಳಿ. ನಂತರ ಸಿಪ್ಪೆ ಸುಲಿದ ಬಾದಾಮಿ 8 ರಿಂದ 10, 1/4 ಕಪ್ನಷ್ಟು ಒಣ ದ್ರಾಕ್ಷಿ, 10 ಗೋಡಂಬಿ, 4 ರಿಂದ 5 ಖರ್ಜೂರ, 5 ರಿಂದ 6 ವಾಲ್ನಟ್, ಸ್ವಲ್ಪ ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ 2 ಚಮಚದಷ್ಟು ಜೇನುತುಪ್ಪ, ಏಲಕ್ಕಿ ಪುಡಿ ಹಾಗೂ ಇನ್ನುಳಿದ ಹಾಲು ಹಾಕಿ ಚೆನ್ನಾಗಿ ಬ್ಲೆಂಡ್ ಮಾಡಿಕೊಳ್ಳಿ. ಈಗ ಆರೋಗ್ಯಕರವಾದ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ತಯಾರು. ಎಸ್ ಮೇಡಮ್, ಸೊ ಸ್ಪೈಸಿ ಮ್ಯಾಕ್ರೋನಿ ಫಸ್ಟ್ ಅದನ್ನ ಟೇಸ್ಟ್ ನೋಡುವನ ಅಂತ ಅಲ್ವಾ? ತಣ್ಣಗಾಗುವ ಮುಂಚೆ ತಗೊಳ್ಳಿ ಮೇಡಮ್. ಇದನ್ನಂತೂ ಹೀಗೆ ಪೊಕ್ ಮಾಡಿ ತಿನ್ಬೇಕು. ಸೂಪರ್. ನೀವು ಹೇಳಿದ್ರಿ ಸಂಜೆಗೆ ಚಿಕ್ಕ ಹಸಿವು, ಆ ಒಂದು ಚೋಟಿ ಬೂಕ್ ಅಂತ ಹೇಳ್ತಾರಲ್ಲ, ಅದಕ್ಕೆ ಅಂತೂ ಸೂಪರ್ ಆಗಿದೆ. ಸೊ ಹೊರಗಡೆ ಹೋಗಿ ಅದು ಇದು ಅಂತ ತಿನ್ನೋ ಬದಲು ಮನೆಯಲ್ಲೇ ಇದನ್ನ ಸವಿಬೋದು. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ತಿಂತಾ ಇದ್ರೆ ಇದು ತಿನ್ಸುತ್ತೆ. ಸೊ ಚೀಸ್ ಬೇರೆ ಹಾಕಿದೆ ಅಲ್ಲ, ಸರಿ ತಿನ್ಸುತ್ತೆ. ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಚೀಸ್ ಇದ್ದೆಲ್ಲ. ಈಗ ಬರ್ಗರ್, ಪಿಜ್ಜಾ ಇಂಥದ್ದೇ ತಿಂತ. ಅದೇ ಹೇಳಿದ್ದು ಅಲ್ಲಿ ಮಾಡಿ ಕೊಟ್ರೆ, ಅದೇ ಹೇಳಿದ್ದು ಇದೇ ಸೇಮ್ ಪ್ಲೇಟಿಗೆ ನೀವು ಹೊರಗಡೆ ಹೋದ್ರೆ ಅದು ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಸೊ ಅದರಲ್ಲೂ ಕೂಡ ಇದಕ್ಕಿಂತ ಕಮ್ಮಿ ಕ್ವಾಂಟಿಟಿನೇ ಸಿಗುತ್ತೆ. ಇನ್ಸ್ಟೆಡ್ ಮನೆಯಲ್ಲೇ ನಾವು ಕಮ್ಮಿ ವೆಚ್ಚದಲ್ಲೂ ಕೂಡ ಮಾಡಬಹುದು, ಹೆಲ್ದಿಯಾಗೂ ಕೂಡ ಮಾಡ್ಕೊಳ್ಬಹುದು. ಸೊ ಇದು ನೋಡ ತಗೊಳ್ಳಿ. ವಾವ್, ಬಾದಾಮ್ ಚಂಕ್ಸ್ ಕೂಡ ಸಿಗ್ತಾ ಇದೆ. ಚಿಕ್ಕ ಚಿಕ್ಕ ಚಂಕ್ಸ್ ಉಳಿದ್ರು ಕೂಡ ತೊಂದರೆ ಇಲ್ಲ. ಫುಲ್ ಬ್ಲೆಂಡ್ ಆಗೋ ಬದಲು ನಾವು ಕುಡಿತಾ ಇರುವಾಗ ಒಂದು ಮಧ್ಯದಲ್ಲಿ ಬೈಟ್ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತಲ್ಲ. ಆಸಮ್ ಮೇಡಮ್. ಸೊ ಮಧ್ಯಾಹ್ನದ ಊಟ ಅಂತೂ ಇವತ್ತು ನಂದು ಸಾರ್ಟೆಡ್. ಸೊ ಈ ಕಡೆ ಮ್ಯಾಕ್ರೋನಿ ಆಯ್ತು, ಈ ಕಡೆ ಮಿಲ್ಕ್ ಶೇಕ್ ಕೂಡ ಇದೆ. ಸೂಪರ್, ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ಇದು ಕೂಡ ಲೈಟ್ ಸ್ವೀಟ್, ಎಷ್ಟು ಬೇಕೋ ಅಷ್ಟೇ ಹದವಾಗಿರುವಂತ ಒಂದು ಸಿಹಿ. ಏನು ಬೇರೆ ಏನು ಹಾಕ್ಲಿಲ್ಲ, ಶುಗರ್ ಹಾಕ್ಲಿಲ್ಲ, ಓನ್ಲಿ ಹನಿ. ಹೌದು, ತುಂಬಾ ಹೆಲ್ದಿ. ಈಗೆಲ್ಲ ಶುಗರ್ ಕಡಿಮೆ ಮಾಡಿ ಅಂತಲೇ ಹೇಳೋದು ಎಲ್ಲ ಕಡೆ. ಸೊ ಹನಿ ಹಾಕ್ಬೋದು ಶುಗರ್ ಬದಲಿಗೆ. ಈ ತರ ಡೇಟ್ಸ್, ಆಕ್ಚುಲಿ ಡ್ರೈ ಫ್ರೂಟ್ಸ್ ಅಂದ್ರೆ ಡೇಟ್ಸ್ ಇಂದಾನೆ ಅರ್ಧ ಸಿಹಿ ಬಂದಿದೆ. ಅಂಡ್ ಆಡೆಡ್ ಅದಕ್ಕೆ ಹನಿ ಹಾಕಿದ್ರಿ, ಎಲ್ಲವೂ ಕೂಡ ಹೆಲ್ದಿ. ಇದನ್ನ ನಾವು ಖಂಡಿತವಾಗ್ಲೂ ಹೆಲ್ದಿ ಅಂತಾನೆ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಏನು ಬೇರೆ ಆಡೆಡ್ ಎಕ್ಸ್ಟ್ರಾ ಶುಗರ್ ಇಲ್ಲ, ಏನಿಲ್ಲ. ಸೂಪರ್, ತುಂಬಾ ತುಂಬಾ ಚೆನ್ನಾಗಿದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ನಾವು ಯಾವಾಗಲೂ ಹೇಳ್ತೀವಿ ನಮ್ಮ ಅಡುಗೆ ಮನೆಯಲ್ಲಿ ಹೆಲ್ದಿ ಅಂಡ್ ಟೇಸ್ಟಿ ಅಡುಗೆ ಹೇಳ್ಕೊಡ್ತೀವಿ ಅಂತ ಹೇಳಿ. ಸೊ ಹೆಲ್ದಿ ಅಂಡ್ ಟೇಸ್ಟಿ ಅಡುಗೆ ತಯಾರಾಗಿಲ್ಲ, ಎರಡೂ ಇದೆ. ಸೊ ಅದಕ್ಕೋಸ್ಕರ ಸಂತೋಷ, ನಮ್ಮ ಖುಷಿ. ಎಸ್ ಮೇಡಮ್. ಸೊ ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ಅಡುಗೆ ಹೇಳ್ಕೊಟ್ಟಿದ್ರೆ ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಅವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಸೊ ಎಲ್ಲ ಕೆಲಸ ಆದ ನಂತರ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಶಶಿ ಸೋಪ್ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮ್ಯಾಮ್. ಸೊ ಚಿಲ್ ಡ್ರೈ ಫ್ರೂಟ್ ಮಿಲ್ಕ್ ಶೇಕ್ ಸೂಪರ್. ಹೊರಗಡೆ ಬಿಸಿಲಿಂದ ಮನೆಗೆ ಬಂದಾಗ ಏನಾದರೂ ಚಿಲ್ಡಾಗಿ ಬೇಕು ಅಂತ ಹೇಳಿದ್ರೆ ಬೆಸ್ಟ್ ಇದು. ಸ್ವಲ್ಪ ಮೊದಲೇ ಇದನ್ನು ನೆನೆಸಿ ಹಾಕಿಟ್ರೆ ಈಸಿಯಾಗಿ ಮನೆಗೆ ಬಂದ ಕೂಡಲೇ ಇದನ್ನು ಮಾಡ್ಕೊಳ್ಬೋದು. ಸೊ ಹೇಗೆ ತಯಾರಿಸಿದ್ದು ನೋಡಿದ್ರಿ, ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಕೊಳ್ಳಿ. ಸೊ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.